ನಮಸ್ಕಾರ ಆತ್ಮೀಯ ಸ್ನೇಹಿತರೆ, ಮಾರ್ಷಲ್ ಆರ್ಟ್ಸ್ ದಂತಕತೆ ಬ್ರೂಸ್ಲಿ ಸಾವಿನ ರಹಸ್ಯ ಬಯಲಾಗಿದೆ. 49 ವರ್ಷದ ನಂತರ ಸತ್ಯ ಹೊರಕ್ಕೆ ಬಂದಿದೆ. ಏನಿದು ಇಂಟ್ರೆಸ್ಟಿಂಗ್ ವಿಚಾರ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಸ್ನೇಹಿತರೆ. ಪ್ರಸಿದ್ಧ ಮಾರ್ಷಲ್ ಆರ್ಟ್ಸ್ ದಂತಕತೆ ಬ್ರೂಸ್ಲಿ ರವರ ಸಾವಿನ ರಹಸ್ಯ ಈಗ ಬಯಲಾಗಿದೆ. ಹಾಂಗ್ಕಾಂಗ್ನಲ್ಲಿ 32 ವರ್ಷಕ್ಕೆ ಸಾವನ್ನಪ್ಪಿದ ಬ್ರೂಸ್ಲಿ ಸಾವಿನ ಬಗ್ಗೆ ಸಾಕಷ್ಟು ಅನುಮಾನಗಳಿದ್ದವು. ಹಾಂಗ್ಕಾಂಗ್ನಲ್ಲಿ 32 ವರ್ಷಕ್ಕೆ ಸಾವನ್ನಪ್ಪಿದ ಬ್ರೂಸ್ಲಿ ಅವರ ಸಾವಿನ ಬಗ್ಗೆ ಹಲವಾರು ಅನುಮಾನಗಳಿದ್ದವು. ಬ್ರೂಸ್ಲಿಯನ್ನು ಚೀನಾದ ದರೋಡೆಕೋರರು ಹತ್ಯೆ ಮಾಡಿದ್ರ ಅಥವಾ ಹಿಟ್ ಸ್ಟ್ರೋಕ್ನಿಂದ ಸಾವನ್ನಪ್ಪಿದ್ರ, ಪ್ರೇಯಸಿಯೇ ಹತ್ಯೆ ಮಾಡಿದ್ಲ ಎಂಬ ಹಲವಾರು ಅನುಮಾನಗಳು ಈ ಷಡ್ಯಂತ್ರಕ್ಕೆ ಕಾರಣವಾಗಿತ್ತು. ಈ ಎಲ್ಲ ಅಂತೆ ಕಂತೆಗಳಿಗೆ ಈಗ ತೆರೆ ಬಿದ್ದಿದೆ. ನಿಜವಾದ ಅಸಲಿ ಕಾರಣ ಗೊತ್ತಾಗಿದೆ ಸ್ನೇಹಿತರೆ. ಏನು ಇಂಟ್ರೆಸ್ಟಿಂಗ್ ವಿಚಾರ ನೋಡೋಣ ಬನ್ನಿ ಸ್ನೇಹಿತರೆ. ಮಾರ್ಷಲ್ ಆರ್ಟ್ಸ್ ನಲ್ಲಿ ಪ್ರವೀಣರಾಗಿದ್ದ ಬ್ರೂಸ್ಲಿ ಎಂತೆಂಥ ದೈತ್ಯರನ್ನು ಮಣ್ಣು ಮುಕ್ಕಿಸುತ್ತಿದ್ದರೋ. ಬ್ರೂಸ್ಲಿ ಕೇವಲ 60 ಸೆಕೆಂಡ್ ಅಲ್ಲಿ ಎಂಥ ಗಟ್ಟಿಗರನ್ನು ಬೇಕಾದರೂ ಸೋಲಿಸಬಲ್ಲ ತಾಕತ್ತಿತ್ತು. ಕೇವಲ 2 ಬೆರಳುಗಳಲ್ಲಿ ಇಡೀ ದೇಹವನ್ನೇ ಎತ್ತುತ್ತಿದ್ದರು. ನಿತ್ಯ 5000 ಪುಷಪ್ ಮಾಡಿಸಿದ ಬ್ರೂಸ್ಲಿ ಒಂದೇ ಪಂಚ್ಗೆ ಎದುರಾಳಿ 10 ರಿಂದ 20 ಮೀಟರ್ ದೂರಕ್ಕೆ ಹೋಗಿ ಬೀಳುತ್ತಿದ್ದರು. ಎಲ್ಲರೂ ಕಡಿಮೆ ತೂಕದ ಪಂಚಿಂಗ್ ಬ್ಯಾಗ್ ಬಳಸಿ ಪ್ರಾಕ್ಟೀಸ್ ಮಾಡಿದರೆ ಬ್ರೂಸ್ಲಿ 150 ಕೆಜಿ ತೂಕದ ಪಂಚಿಂಗ್ ಬ್ಯಾಗ್ ಬಳಸುತ್ತಿದ್ದರು. ಅಗಾಧ ಶಕ್ತಿಯ ಬ್ರೂಸ್ಲಿಗೆ ಎದುರಾಳಿಗಳೇ ಇರಲಿಲ್ಲ. ಒಮ್ಮೆ ಕೇವಲ 11 ಸೆಕೆಂಡ್ನಲ್ಲಿ ಎದುರಾಳಿಯನ್ನು ತಮ್ಮ ಪಂಚ್ನಿಂದ ಅರ್ಧ ಗಂಟೆ ಕಾಲ ಮೂರ್ಛೆ ಹೋಗುವಂತೆ ಮಾಡಿದರು. ಹುಡುಗರ ಜೊತೆ ನಡೆದ ಗಲ್ಲಿ ಕಿರಿಕ್ನಿಂದ ಬ್ರೂಸ್ಲಿ ಮಾರ್ಷಲ್ ಆರ್ಟ್ ಕಲಿತಿದ್ದರು. ಆತ್ಮರಕ್ಷಣೆಗಾಗಿ ಮಾರ್ಷಲ್ ಆರ್ಟ್ಸ್ ಕಲಿಯುವಂತೆ ತಂದೆ ಮಗನಿಗೆ ಸಲಹೆ ನೀಡಿದ್ದರು. ತಂದೆಯ ಮಾತನ್ನು ಗಂಭೀರವಾಗಿ ಪರಿಗಣಿಸಿದ ಬ್ರೂಸ್ಲಿ ಚಿಕ್ಕ ವಯಸ್ಸಿನಲ್ಲೇ ಮಾರ್ಷಲ್ ಆರ್ಟ್ಸ್ ಕಲಿತರು. 13ನೇ ವಯಸ್ಸಿಗೆ ಮಾರ್ಷಲ್ ಆರ್ಟ್ಸ್ ನಲ್ಲಿ ಬ್ರೂಸ್ಲಿ ಪರಿಣಿತರಾದರು. ಲಿಂಡಾರ್ ಅವರನ್ನು ಮದುವೆಯಾಗಿದ್ದ ಬ್ರೂಸ್ಲಿಗೆ 2 ಮಕ್ಕಳಿದ್ದರು. ಹೆಚ್ಚಿನ ಹೆಸರು ಖ್ಯಾತಿ ತಂದುಕೊಟ್ಟಿದ್ದು ದಿ ಡ್ರ್ಯಾಗನ್ ಸಿನಿಮಾ. ಬ್ರೂಸ್ಲಿಗೆ ಸೆರಿಬ್ರಲ್ ಎಡಿಮಾ ಕಾಯಿಲೆ ಇತ್ತು ಎಂದು ವೈದ್ಯರು ಪರೀಕ್ಷೆ ವೇಳೆ ಗೊತ್ತಾಯಿತು. ಬ್ರೂಸ್ಲಿ ಸಾವನ್ನಪ್ಪುವ ಮುನ್ನ ಪೇನ್ ಕಿಲ್ಲರ್ ಮಾತ್ರೆ ತೆಗೆದುಕೊಂಡು ನಿದ್ದೆಗೆ ಜಾರಿದ್ದರು. ಅದೇ ಕೊನೆ. ಆಸ್ಪತ್ರೆಗೆ ಸೇರಿದ ಕೆಲವೇ ನಿಮಿಷಗಳಲ್ಲಿ ಬ್ರೂಸ್ಲಿ ಇನ್ನಿಲ್ಲ ಎಂದು ವೈದ್ಯರು ಘೋಷಿಸಿದರು. ಬ್ರೂಸ್ಲಿ ಸಾವನ್ನಪ್ಪಿದ ದಿನ ಕೂಡ ಗಾಂಜಾ ಸೇವಿಸಿದ್ದರು. ಎಂಟರ್ ದಿ ಡ್ರ್ಯಾಗನ್ ಸಿನಿಮಾ ರಿಲೀಸ್ಗೂ 6 ದಿನ ಮುನ್ನ ನಿಗೂಢವಾಗಿ ಸಾವನ್ನಪ್ಪಿದರು ಬ್ರೂಸ್ಲಿ. ಮಾರ್ಷಲ್ ಆರ್ಟ್ಸ್ ದಂತಕತೆ ಬ್ರೂಸ್ಲಿ ಹೆಚ್ಚಾಗಿ ನೀರು ಕುಡಿದು ಸಾವನ್ನಪ್ಪಿದ್ದಾರೆ ಎಂದು ಸ್ಕೈ ನ್ಯೂಸ್ ಈಗ ವರದಿ ಮಾಡಿದೆ. ಬ್ರೂಸ್ಲಿ ಜುಲೈ 1973ರಲ್ಲಿ ಹಾಂಗ್ಕಾಂಗ್ನಲ್ಲಿ 32ನೇ ವಯಸ್ಸಿಗೆ ಸಾವನ್ನಪ್ಪಿದರು. ಶವ ಪರೀಕ್ಷೆ ವರದಿಯಲ್ಲಿ ಬ್ರೂಸ್ಲಿ ರವರ ಸೆರಿಬ್ರಲ್ ಎಡಿಮಾ ಅಥವಾ ಮೆದುಳಿನ ಊತದಿಂದ ಸಾವನ್ನಪ್ಪಿದ್ದಾರೆ ಎಂದು ಮರಣೋತ್ತರ ಪರೀಕ್ಷೆ ವರದಿಯಲ್ಲಿ ವೈದ್ಯರು ಹೇಳಿದ್ದರು. ಬ್ರೂಸ್ಲಿ ಸಾವಿಗೆ ಕಾರಣ ಮೆದುಳಿನ ಊತವು ಎಂದು ಸಂಶೋಧಕರು ಈಗ ಹೇಳಿದ್ದಾರೆ. ಈ ಬ್ರೂಸ್ಲಿ ಸಾವಿನ ಬಗ್ಗೆ ಬೇರೆ ರೀತಿ ಹೇಳುವುದಾದರೆ, ಹೆಚ್ಚುವರಿ ನೀರನ್ನು ಹೊರಹಾಕಲು ಮೂತ್ರಪಿಂಡದ ಅಸಮರ್ಥತೆಯೇ ಬ್ರೂಸ್ಲಿ ರವರ ಸಾವಿಗೆ ಕಾರಣ ಎಂದು ಸಂಶೋಧಕರ ತಂಡ ಕ್ಲಿನಿಕಲ್ ಕಿಡ್ನಿ ಜರ್ನಲ್ ಬರೆದಿದೆ. ಹೆಚ್ಚಿನ ಪ್ರಮಾಣದ ನೀರನ್ನು ಸೇವಿಸಿದ ಬಳಿಕ ಮೂತ್ರ ವಿಸರ್ಜನೆ ಮೂಲಕ ನೀರನ್ನು ದೇಹದಿಂದ ಹೊರಹಾಕಿಲ್ಲ. ಹೆಚ್ಚಾಗಿ ನೀರು ಸೇವನೆಯೇ ಬ್ರೂಸ್ಲಿ ರವರ ಸಾವಿಗೆ ಕಾರಣವಾಗಿದೆ. ಬ್ರೂಸ್ಲಿ ಹೆಚ್ಚು ನೀರು ಕುಡಿದು ಮೂತ್ರ ಮಾಡುತ್ತಿರಲಿಲ್ಲ. ಇದೇ ಬ್ರೂಸ್ಲಿ ಸಾವಿಗೆ ಕಾರಣ. ಬ್ರೂಸ್ಲಿ ರವರ ಪತ್ನಿ ಲಿಂಡಾರ್ ಅವರು ಬ್ರೂಸ್ಲಿ ರವರು ಸಾವನ್ನಪ್ಪಿದ ದಿನ ಹೆಚ್ಚು ಪ್ರಮಾಣದ ನೀರು ಕುಡಿದಿದ್ದರು ಎಂದು ಹೇಳಿದ್ದರು. ಬ್ರೂಸ್ಲಿ ರವರ ಜೀವನ ಚರಿತ್ರೆ ಬರೆದಿರುವ ಮ್ಯಾಥ್ಯೂ ಪಾಲಿ ಕೂಡ ಮರಣದ ದಿನದಂದು ಬ್ರೂಸ್ಲಿ ಹೆಚ್ಚಿನ ನೀರು ಸೇವನೆ ಮಾಡಿದ್ದರು ಅಂತ ಪುಸ್ತಕದಲ್ಲಿ ಉಲ್ಲೇಖಿಸಿದ್ದಾರೆ. ಪ್ರೋಟೀನ್ ಯುಕ್ತ ನೀರನ್ನು ಹೆಚ್ಚು ಕುಡಿದಿರುವುದರಿಂದ ಸಾವನ್ನಪ್ಪಿದ್ದಾರೆ ಎಂದು ಸಂಶೋಧಕರು ಈಗ ಹೇಳಿದ್ದಾರೆ. ಪ್ರತಿಯೊಬ್ಬರ ಜೀವನ ನೀರಿನಂತೆ ಇರಬೇಕೆಂದು ಹೇಳಿದ ಬ್ರೂಸ್ಲಿ ಕೊನೆಗೂ ನೀರಿನಿಂದಲೇ ಸಾವನ್ನಪ್ಪಿದ್ದಾರೆ. ಬ್ರೂಸ್ಲಿ ರವರು ಗಾಂಜಾ ಸಹ ಬಳಸುತ್ತಿದ್ದರು. ಇದು ಬಾಯಾರಿಕೆಯನ್ನ ಹೆಚ್ಚು ಮಾಡುತ್ತಿತ್ತು. ಸತ್ತ ದಿನ ಪೂರ್ತಿ ಗಾಂಜಾ ಡ್ರಗ್ಸ್ ಸೇವನೆ ಮಾಡಿದ್ದಾರೆ. ದೇಹದಲ್ಲಿನ ಹೆಚ್ಚುವರಿ ನೀರನ್ನು ಮೂತ್ರ ವಿಸರ್ಜನೆಯ ಮೂಲಕ ಹೊರಹಾಕದಿದ್ದರೆ ಕೆಲವೇ ಗಂಟೆಗಳಲ್ಲಿ ಸಾವಿಗೆ ಕಾರಣವಾಗುತ್ತದೆ ಎಂದು ವೈದ್ಯರು ಸಂಶೋಧಕರು ಹೇಳಿದ್ದಾರೆ. ವಿಪರ್ಯಾಸ ಏನೆಂದರೆ ಬ್ರೂಸ್ಲಿ ರವರು ಬಿ ವಾಟರ್ ಮೈ ಫ್ರೆಂಡ್ ಎಂಬುವ ಮಾತನ್ನು ಯಾವಾಗಲೂ ಹೇಳಿ ಅದನ್ನು ಪ್ರಸಿದ್ಧಿಗೊಳಿಸಿದ್ದರು. ಆದರೆ ಹೆಚ್ಚುವರಿ ನೀರು ಅಂತಿಮವಾಗಿ ಅವರನ್ನು ಕೊಂದಿದೆ ಎಂದು ಸಂಶೋಧಕರು ಹೇಳಿದ್ದಾರೆ. ಮಾರ್ಷಲ್ ಆರ್ಟ್ಸ್ನ ಅಪ್ರತಿಮ ದೈತ್ಯ ದಂತಕತೆ ಎಂದರೆ ಬ್ರೂಸ್ಲಿ ಅಂತಲೇ ಹೇಳ್ಬೋದು. ಅವರ ಸಾವು ಇಡೀ ಮಾರ್ಷಲ್ ಆರ್ಟ್ಸ್ ಜಗತ್ತಿಗೆ ಒಂದು ತುಂಬಲಾರದ ನಷ್ಟ. ಹಾಗಾಗಿ ನಾವು ಕೂಡ ಸಾಕಷ್ಟು ಕಲಿಯೋದಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾವು ಭಾವಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.